ಹಾವು ಹೋಗ್ತುಂಟು. ಅವು ಎಡ್ಡೆನ್ನಕ್ಕ ಎಸ್ ಕಪಲ್ ಕಾಂಪಿಟೇಷನ್ ಇಟ್ಟಿದ್ದಾನಲ್ವಾ, ಸೊ ತುಂಬ ಬರ್ತಾ ಉಂಟು. ಟೈಮ್ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡಲಿಕ್ಕೆ ಎಲ್ಲ. ಸೊ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅವರಿಗೆ ಲಿಂಕ್ ಕಳಿಸಿ ಅವರ ನಂಬರ್ ಸೇವ್ ಮಾಡಿಕೊಂಡು, ಸೊ ಒಬ್ಬಳೇ ಮಾಡಬೇಕಲ್ಲ. ನಾಳೆ ಒಂದು ಯೂಟ್ಯೂಬರ್ ಬರ್ತಿದ್ದಾರೆ ಮನೆಗೆ, ಮಾಣಿಗೆ ಬರೋದು ತಾಯಿ ಮನೆಗೆ. ಸೊ ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯ್ತು. ಚೀಟ್ ಇಟ್ಟು ಎಕ್ಸಾಮ್ ಬರೀತಿದ್ರಂತೆ ಇವರು, ಬೆಲ್ಟಲ್ಲಿ, ವಾಚಲ್ಲಿ ಮತ್ತೆ ಚಪ್ಪಲಲ್ಲೆಲ್ಲ ಚೀಟ್ ಇಟ್ಟು ಎಕ್ಸಾಮ್ ಬರೀತಿದ್ರಂತೆ. ಪಡಪು ಸರ್ವಿಸ್ ಸ್ಟೇಷನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನಾವು ಒಂದು ಮದುವೆಗೆ ಹೋಗ್ತಿದ್ದೇವೆ. ಮದುವೆ ಅಲ್ಲ, ಮದುವೆದು ಮೆಹಂದಿ. ಸೊ ಮೆಹಂದಿಗೆ ಹೋಗ್ತಿದ್ದೇವೆ, ಪೂರ್ಣಿಮಾ ಅಂತ. ಸೊ ಅವರ ಮೆಹಂದಿ ಫಂಕ್ಷನ್. ಹಾವು ಹೋಗ್ತುಂಟು. ಅವು ಎಡ್ಡೆನ್ನಕ್ಕ ಅತ್ತೆ ಎಡ್ಡೆನ್ನ ಬೀಲ ತುಲೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ನೋಡಿ, ಅಪ್ಪೆ ಮಗಳು ಮ್ಯಾಚಿಂಗ್ ಹಾಕೊಂಡು ಹೋಗ್ತಿದ್ದಾರೆ. ಮೆಲ್ಲ ಬೋಲೆ ಜಾರು. ನೋಡಿ ಹಾವು ನೋಡಿ, ಕೇರಿ ಎತ್ತವು, ಕೇರಿ ಎತ್ತ ಎಡ್ಡೆನ್ನ ಅಲೆ ಪುಂಚಗೊಂಡು ಕಾಣ್ತದ ಹಾವು. ನಿಮ್ಗೆ ಹಾವು ಅಂದ್ರೆ ಅಷ್ಟು ಭಯ ಇಲ್ಲ, ಅಲ್ಲಿ ಉಂಟು ನಿಮ್ಗೆ ಕಾಣ್ಲಿಕ್ಕಿಲ್ಲ. ಫೋನ ಖುಷಿಯಂಡು ಬಾ ವಲ್ತೀನಿ. ಅಮ್ಮ ಅವಸ್ಥೆ ನೋಡಿ, ಫುಲ್ ಸುಸ್ತಾಗಿದೆ. ಹೇಗೆ ಇಟ್ಕೊಂಡಿದ್ದೇನೆ ಇವಳನ್ನು. ಹಬ್ಬ ಬಚ್ಚಿ ಹೋಯ್ತು. ವ್ಲಾಗ್ ಮಾಡಲಿಕ್ಕೆ ಉದಾಸೀನಾಯಿತು. ಈ ರೋಡಲ್ಲಿ ಬಂದು ಹಾಗೆ ಹತ್ಲಿಕ್ಕುಂಟು. ಒಯ್ಟಕ್ಕ ನೆಟೆ. ಎಸ್, ತೋಟಕ್ಕೆ ಬಂದಿದ್ದೇವೆ ಇವತ್ತು. ಸೊ ಆಗ ನಾನು ವ್ಲಾಗ್ ಮಾಡಿದ್ದೆ ಅಲ್ವಾ, ಜಾಸ್ತಿ ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗುವಾಗಲೇ ಬಚ್ಚಿ ಹೋಗಿತ್ತು ನಮಗೆ. ನಡ್ಕೊಂಡು ಹೋದದಲ್ವಾ, ವೆಹಿಕಲಲ್ಲಿ ಹೋದರೆ ಸ್ವಲ್ಪ ರಿಲೀಫ್ ಇರ್ತದೆ, ನಡ್ಕೊಂಡು ಹೋದದಲ್ಲ. ಸೊ ಹಾಗಾಗಿ ಜಾಸ್ತಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಬ್ರೈಡ್ ಹೆಸರು ಪೂರ್ಣಿಮಾ ಅಂತ. ಸೊ ನಮ್ಮ ಊರಿನವರೇ, ನಮ್ಮ ಮನೆಯಿಂದ ಸ್ವಲ್ಪ ಉಂಟು ಅವರ ಮನೆಗೆ ಹೋಗಲಿಕ್ಕೆ. ಸೊ ಅವರ ಮದುವೆ ನಾಳೆ, ಮದುವೆ ಇವತ್ತು ಮೆಹಂದಿ ಇತ್ತು. ಸೊ ಹಾಗಾಗಿ ಹೋದ್ವಿ. ಎಲ್ಲ ಊರಿನವರೆಲ್ಲ ಸಿಕ್ಕಿದ್ರು, ಖುಷಿ ಆಯಿತು. ಸೊ ಈಗ ನಾವು ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇವೆ. ಮೇಕಪ್ ಮಾಡಲಿಲ್ಲ ಆಯ್ತದು, ಅದು ಹಾಗೆ ಉಂಟು ಮಾತ್ರ ಅಲ್ಲ ಫೇಸ್. ಹಾಗೆ ವಿಷಯ. ಮತ್ತು
ಇನ್ನಷ್ಟು ವಿಷಯಗಳನ್ನು ಹೇಳಿಕೊಂಡು ನೆನಪಾದಾಗೆಲ್ಲ ಹೇಳ್ತೇನೆ. ಸದ್ಯಕ್ಕೆ ಹುಲ್ಲುಗಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬಾಯ್. ಕಪಲ್ ಕಾಂಪಿಟೇಷನ್ ಇಟ್ಟಿದ್ದಾನಲ್ವಾ, ಸೊ ತುಂಬ ಬರ್ತಾ ಉಂಟು. ಟೈಮ್ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡಲಿಕ್ಕೆ ಎಲ್ಲ. ಸೊ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅವರಿಗೆ ಲಿಂಕ್ ಕಳಿಸಿ ಅವರ ನಂಬರ್ ಸೇವ್ ಮಾಡಿಕೊಂಡು, ಸೊ ಒಬ್ಬಳೇ ಮಾಡಬೇಕಲ್ಲ, ಸಾಕಾಗಿ ಹೋಯಿತು. ಹಾಗಾಗಿ ಜಾಸ್ತಿ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡುವ ಈ ವ್ಲಾಗ್ಗೆ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಮತ್ತು ಅದೇ ಕ್ವೆಶನ್ಸ್ ಎಲ್ಲ ಕೇಳಿ ಅಂತ ಹೇಳ್ತಾ ಇದ್ದೀರಿ. ಕೇಳ್ತೇನೆ ಕ್ವೆಶನ್ಸ್, ಆದಷ್ಟು ಬೇಗ ಕೇಳ್ತೇನೆ. ಈ ಮಂತಲ್ಲಿ ಇದೆ ಕಾಂಪಿಟೇಷನ್ ಉಂಟಲ್ಲ, ಅದೇ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ವಿಷಯ ಹೇಳಬೇಕು, ಸಬ್ಸ್ಕ್ರೈಬ್ ಕೂಡ ಇನ್ಕ್ರೀಸ್ ಆಗ್ತಾ ಉಂಟು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಡೈಲಿ ವೀಡಿಯೋಸ್ ಕೂಡ ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ಕೂಡ ಡೈಲಿ ವೀಡಿಯೋಸ್ ನೋಡಿ. ಏನಾದರೂ ವೀಡಿಯೋಸ್ ಇಷ್ಟ ಆಗಲಿದ್ರು ಹೇಳಿ, ಇಷ್ಟ ಆದರೂ ಕೂಡ ಹೇಳಿ. ಮತ್ತು ಯಾವ ರೀತಿಯ ಕಂಟೆಂಟ್ ಬೇಕಾದರೂ ಕೂಡ ಹೇಳಿ, ಅಂಥದ್ದೇ ಕಂಟೆಂಟನ್ನು ತರಲಿಕ್ಕೆ ನೋಡ್ತೇನೆ. ಆಲ್ಮೋಸ್ಟ್ ನಾನು ಡೈಲಿ ವ್ಲಾಗ್ಸ್ ಎಲ್ಲ ಹಾಕೋದು, ಪ್ಲಸ್ ಏನಾದರೂ ಹೇಳಿದರೆ ಅದನ್ನು ಕೂಡ ಹಾಕ್ತೇನೆ. ಟಾಸ್ಕ್ ಇದೆಲ್ಲ ಮಾಡಬೇಕು ಅಂತ ಉಂಟು. ಇನ್ನೊಂದು ವಿಷಯ, ನಾಳೆ ಒಂದು ಯೂಟ್ಯೂಬರ್ ಬರ್ತಿದ್ದಾರೆ ಮನೆಗೆ, ಮಾಣಿಗೆ ಬರೋದು ತಾಯಿ ಮನೆಗೆ. ಸೊ ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ, ಆಯಿತಾ? ಸೊ ಕೊಲ್ಯಾಬ್ರೇಷನ್ ಉಂಟು. ತುಂಬ ದಿನಗಳಿಂದ ಮೀಟ್ ಆಗಬೇಕು ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಸೊ ಫೈನಲಿ ಇದು ಕೂಡ ಇವತ್ತು ಸ್ಯಾಟರ್ಡೆ, ನಾನು ಇದು ವ್ಲಾಗ್ ಮಾಡ್ತಿರೋದು ಸ್ಯಾಟರ್ಡೆ, ಅಪ್ಲೋಡ್ ಆಗೋದು ಮಂಡೇ ಆಗಿರಬೇಕು. ಸಂಡೇ ಬರೋದು ಅವರು 15ಗೆ, ಸೆಪ್ಟೆಂಬರ್ 15ಗೆ ಬರ್ತಿದ್ದಾರೆ ಯೂಟ್ಯೂಬರ್. ಸೊ ತುಂಬ ದಿನದಿಂದ ಮೀಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಆಗ್ತಾ ಇರಲಿಲ್ಲ. ಸೊ ನಿನ್ನೆ ಕೂಡ ಒಂದು ಸಲ ಕ್ಯಾನ್ಸಲ್ ಆಗಿತ್ತು, ಇವತ್ತು ಮಾರ್ನಿಂಗ್ ಹೇಳ್ತೇನೆ ಅಂತ ಹೇಳಿದರು. ಸೊ ಈಗ ಫೈನಲಿ ಈಗ ಸಂಜೆ ಅಲ್ಲಾಗಲೇ ಹೇಳಿದ್ದಾರೆ. ಸೊ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಹೋಸ್ಟ್ ಎಲ್ಲ ಇತ್ತಂತೆ. ಸೊ ಹೋಸ್ಟ್ ಅಂತ ಹೇಳುವಾಗ ನಿಮಗೆ ಗೊತ್ತಾಯ್ತಾ ಅಂತಲ್ಲ. ಸೊ ಓಕೆ, ಯಾರು ಯೂಟ್ಯೂಬರ್ ಅಂತ ಗೆಸ್ ಮಾಡಿ, ಆಯಿತಾ? ಇದು ಹೊಸ ಡ್ರೆಸ್ ನನ್ನ ಮುಂಬೈ ಮಾಮಿ ತಂದದ್ದು, ಹಾಕಿದ್ದೇನೆ. ಎಂತ ಹೇಳಿಕುಂಟು, ಇಲ್ಲಿ ಈಗ ವಾಪಸ್ ಸೊಳ್ಳೆಗಳ ಕಾಟ ಸ್ಟಾರ್ಟ್ ಆಗಿದೆ. ತೋಟದಲ್ಲಿ ಸೊಳ್ಳೆ ಕಡಿತಾ ಫುಲ್ಲು ಮಾರ್ತಾ ಅಷ್ಟೇ ಟೈಮ್ ಹೋಗ್ತದೆ, ಮತ್ತೆಂತ ಮಾಡೋದು. ಅಯ್ಯಪ್ಪ ದೇವರೇ, ನನಗೆ ಇದೇ ಕಪಲ್ ಕಾಂಪಿಟೇಷನ್ ಇಟ್ಟಿದ್ದಾನಲ್ಲ, ಅದೇ ಕೆಲಸ ಜಾಸ್ತಿ ಆಗ್ತುಂಟು. ನಾನು ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಆ ಥರ ಎಲ್ಲ ಟ್ರೈ ಮಾಡ್ತಿದ್ದೇನೆ ಅಷ್ಟೇ. ಮತ್ತು ಕೆಲವರು ಹೇಳ್ಬೋದು ಏನೇನು ಯುನೀಕ್ ಮಾಡ್ತಾಳೆ ಅಂತ. ಅಲ್ಲ, ಸ್ವಲ್ಪ ಯುನೀಕ್ ಆಗಿರಲಿ. ಮತ್ತೆಂತ ಗೊತ್ತುಂಟಾ, ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೇವೆ, ಸೊ ಎಲ್ಲರೂ ನೋಡ್ತಾರೆ, ಅವರಿಗೂ ಏನಾದರೂ ಚೇಂಜಸ್ ಬೇಕು, ಪ್ಲಸ್ ಅವರಿಗೂ ಏನಾದರೂ ಕಾಂಪಿಟೇಷನ್ ಆ ಥರ ಎಲ್ಲ ಇಟ್ಟರೆ ಅವರಿಗೂ ಒಂಥರ ಖುಷಿ ಆಗುತ್ತೆ. ಮತ್ತು ಈ ಗಿಫ್ಟ್ ಕಾಂಪಿಟೇಷನಲ್ಲಿ ಇರ್ತದೆ, ನಾನು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದದ್ದು ಅದಕ್ಕೆ. ಸೊ ಫೈನಲಿ ನನಗೆ ನೆಕ್ಸ್ಟ್ ಮಂತ್ ಬರ್ಬೋದು ಯೂಟ್ಯೂಬ್ ಇನ್ಕಮ್, ಆಯಿತಾ? ಯೂಟ್ಯೂಬ್ ಇನ್ಕಮ್ ನೆಕ್ಸ್ಟ್ ಮಂತ್ ಬರ್ಬೋದು. ಏನು ಎಷ್ಟು ಅಂತ ಬಂದ ನಂತರ ನಾನು ವೀಡಿಯೋ ಮಾಡಿ ಹಾಕ್ತೇನೆ. ಸೊ ಇದೆಲ್ಲ ನಿಮ್ಮಿಂದ ಆದದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ ಹಾಗೆ ಯೂಟ್ಯೂಬ್ ಇನ್ಕಮಿನಲ್ಲಿ ಒಂದು 10 to 20%, ಆಲ್ಮೋಸ್ಟ್ 20% ಅದನ್ನು ಏನಕ್ಕೆ ಯೂಸ್ ಮಾಡ್ತೇನೆ ಅಂತ ನಾನು ಇದಕ್ಕಿಂತ ಮುಂಚೆ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಾಗ ವೀಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ನೋಡಿ, ರಿಪೀಟ್ ಹೇಳೋದಿಲ್ಲ. ಮತ್ತು ನೋಡುವ, ಇನ್ನು ಮನೆಗೆ ಹೋದ ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಹಸ್ಬೆಂಡ್ ಪಾಪ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ, ನಾನು ಕೂಡ ಸೇರ್ತೇನೆ. ಬಾಯ್. ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತುಂಟು. ಮಾಣಿಗೆ ಬಂದಿದ್ದೇನೆ, ಒಂದು ಶೂಟಿಗೆ ಹೋಗ್ತಿದ್ದೇವೆ. ಸಂಜಿದ್ದಾನೆ, ಸಂಜು, ಸಚಿನ್, ಸಂಜು ಅಲ್ಪರ್ದಂಜಿ ಹಾಯ್ವನ್. ಫುಲ್ಲು ರೋಡ್ ಅನ್ನು ಮಾತ್ರ ಸೂಪರ್ ಆವತ್ತ. ದೀಪದೆ ತೊನ್ನಿಯ ಶಿವನ ಇದೊಂದು ನಾವು ಆ್ಯಡ್ ಶೂಟಿಗೆ ಬಂದಿದ್ವಿ, ಅಂದರೆ ಒಂದು ಇಂಟರ್ವ್ಯೂ, ಡಾಕ್ಟರ್ ಇಂಟರ್ವ್ಯೂ, ರಾಯಲ್ ಹೆಲ್ತ್ ಪ್ಲಸ್ ಕ್ಲಿನಿಕ್ ಇದ್ದು. ಸೊ ಸಾಕಷ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಟೆಲಿಕಾಸ್ಟ್ ಆಗುತ್ತೆ. ಮುಕ್ಕುತ್ತಿದ್ದಾನೆ.
ಸಚಿನ್ ಫ್ರೆಂಡ್ ಅದ ಪನ್ ಕನ್ನಡ ಬನ್ನಿ ಸಂತೆ ಕನ್ನಡ ಬನ್ನಿ ಅರ್ಥ ಮಾತ್ರ ಶಾರ್ಟ್ ಪಡಿತು ಶಾರ್ಟ್ ಪಡೆದಕ್ಕೆ ಅಪ್ಪಾಗ ಪಿ ಟಿ ಮಾಸ್ಟರ್ ಶಾರ್ಟ್ ಪಡೆದಕ್ಕೆ ನಾವು ದೂರ ನಡೆದು ಟವರ್ ಟವರ್ ನಿಂತಿದೆ ಆಯ್ತಾ ಲಕ್ಕೆ ರನ್ನ ಜಂಪ್ ಟವರ್ ಅಂತ ಅಡ್ಡ ಬೇರೆ ಟವರ್ ನಿಂತಿನ ದಾಯ್ತೆ ದೂರ ಟವರ್ ಇತ್ತು ಶಾರ್ಟ್ ಪಡೆದಕ್ಕೆ ಅದೇ ಒಬ್ಬನೇ ಬಂದು ಅವ ದೂರ ಡೈಲಾಗ್ ಬೇನ ಅಂಚ ಹೈಸ್ಕೂಲ್ ಕ್ಲಾಸ್ಮೇಟಾ ಹೈಸ್ಕೂಲ ಎಕ್ಸಾಮ್ ಅನ್ನಾಗ ಕಾಪಿಯಾ ಚೀಟಿ 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 ಇವೇರ ಚೀಟಿ ಇಟ್ಟು ಎಕ್ಸಾಮ್ ಬರೀತಿದ್ರಂತ ಇವರು ಬೆಲ್ಟ್ ಅಲ್ಲಿ ವಾಚ್ ಅಲ್ಲಿ ಮತ್ತೆ ಚಪ್ಪಲಲ್ಲೆಲ್ಲ ಚೀಟಿ ಇಟ್ಟು ಎಕ್ಸಾಮ್ ಬರೀತಿದ್ರಂತೆ ಆಯ್ತಾ ಆಯ್ತಾ ಪಾಸ್ ಆಗಿತ್ತೆ ಒಂದೇ ಬೆಂಚಿ ಈ ಲಂಚನೆ ಅಂತ ಇತ್ತಾನ ಚೀಟಿ ಹಾಗಾದ್ರೆ ನೀನ್ ಕೂಡ ಚೀಟಿ ಇಟ್ಟು ಪಾಸ್ ಆಗಿ ಈಗ ಬ್ಯಾಂಕ್ ಅಲ್ಲಿ ಇರುದಾ ಇವತ್ತು ರಾಷ್ಟ್ರ ಪ್ರಜಾಪ್ರಭುತ್ವ ದಿನ ಅಂತ ಹಾಗಾಗಿ ಮಾನವ ಸರಪಳಿ ಎಲ್ಲ ಮಾಡ್ತಿದ್ದಾರೆ. ಇವತ್ತೆಲ್ಲ ಡಿಪಾರ್ಟ್ಮೆಂಟಿಗೆ ಕೂಡ ರಜೆ ಇಲ್ಲ. ಇದು ಆಶಾ ಕಾರ್ಯಕರ್ತೆಯರಲ್ಲ ಅಡೆ ಮುಟ್ಟಲ್ಲ ಉಂಟಾ ಇದು ಬ್ಲಾಕ್ ಮನ್ಪೇರ ಬ್ಲಾಕ್ ಮನ್ಪೇರ ಸೈಡ್ ಉಳ್ಳೇರ ಅಪ್ಪುನ ಫ್ರೆಂಡ್ ನೀತುನ ಓನ್ ಶಾಪ್ ಅತ್ತ ಪಾರ್ಟ್ನರ್ ನಿಮ್ಗೆ ಮಂಗಳೂರಿಂದ ಪುತ್ತೂರು ಉಪ್ಪಿನಂಗಡಿಯಲ್ಲಿ ಅದು ಹೋಗ್ತಿದ್ರೆ ಸೂರಿಕ್ ಮೇರಲ್ಲಿ ಪಡಪು ಅಂತ ಪಡಪು ಸರ್ವಿಸ್ ಸ್ಟೇಷನ್ ಸಿಗ್ತದೆ, ಬನ್ನಿ ಆಯ್ತಾ, ಅಲ್ಲಿ ಒಬ್ರು ನೋಡ್ತಿದ್ದಾರೆ. ಕಲ್ಲಡ್ಕದ ಮಣ್ಣು ಓ ಸಂಜುಲ ಸೇರ್ದಾನಾ? ಇಲ್ಲ ಅಂಚಿ ಸೈಡ್ ಇದಕ್ಕೆ ಪಡಪು ಸರ್ವಿಸ್ ಸ್ಟೇಷನ್. ನೀತು ಅಂದ್ರೆ ಇವನೇ ಅಪ್ಪುನ ಫ್ರೆಂಡ್.